ತಿಂಗಳ 2 ತಿಂಗಳ 3 ತಿಂಗಳ 4 ತಿಂಗಳ ನನ್ ಬರ್ಕೊಡಿ. ನಾನ್ ಯಾಕೆ ಬರ್ಕೊಳ್ಳಿ ಸರ್? ಯಾರು ಬಲವಂತ ಸಾಲ ಕೊಟ್ಟಿಲ್ಲ ನಾವು. ಇವಾಗ ಕೊಟ್ಟರಂದ್ರೆ ನಿಮ್ಗೆ ಪ್ರೂಫ್ ಇದೆ ತಾನೆ? ಹೌದು. ನಿಮ್ಗೆ ಏನು ಕೋರ್ಟ್ ಇದೆ ಏನೋ ಮಾಡ್ಕೊಳ್ಳಿ ನೀವು. ಬ್ಯಾಂಕ್ ಇದೆ ನೋಟಿಸ್ ಬಲ್ಲಿ ಸರ್ ನಾನು ಕೊಡ್ತೀನಿ. ನಮ್ಗೆ ಪಿ.ಆರ್. ಕೆ ಪಾಂಡು ಇದು ಕೊಡಿ. ಟಾರ್ಚರ್ ಕೊಟ್ರೆ ನಾನೇ ಕಾಯ್ಬೇಕಲ್ಲಪ್ಪ. ಬರ್ಬೇಕಾ ಬೇಡವಾ ಹೇಳಿ? ನಾನು ಹೇಳ್ತಿ ಕೇಳಿ. ಪರಿಸ್ಥಿತಿ ಹಂಗಿದೆ. ನೀವು ಪೊಲೀಸರು ಟಾರ್ಚರ್ ಮಾಡಿ ಏನ್ ಮಾಡಕತ್ತು ನಾನು? ನಾ ಸಾಯೋರು ಕಲ್ಕಟ್ಟಾಗಲ್ಲ ಸರ್. ನನ್ನ ಪರಿಸ್ಥಿತಿ ಹಂಗಾದ. ಈಗ ನೀವು ಕೊಟ್ಟಿರೋ ಸಾಕ್ಷಿ ಇದಾವ. ಬ್ಯಾಂಕಿನ ನೋಟಿಸ್ ಕಳಿಸಿ ಕೋರ್ಟ್ಗೆ ಹಾಕಿ ನಾನು ವಿತಿನ್ ಸೆಕೆಂಡ್ ಅಲ್ಲಿ ನಿಮ್ಗೆ ಲೋನ್ ಕ್ಲಿಯರ್ ಮಾಡ್ಕೊಡ್ತೀನಿ. ಜಮೀನ್ ಮಾಡ್ತೀನಿ ಆಗ. ಈ ಬ್ಯಾಂಕ್ ಪಾಸ್ಬುಕ್ ಕೊಡಿ, ಪಿ.ಆರ್. ಕೆ ಬಾಂಡ್ ಕೊಡಿ, ಇನ್ಶೂರೆನ್ಸ್ ನಮ್ಗೆ ಸ್ಲಿಪ್ ಕೊಡಿ, ಎಲ್ಲ ಕೊಡಿ ನಮ್ಗೆ. ನಿಮ್ ಕೆಪಾಸಿಟಿ ಇಲ್ಲ ಸರ್ ನಿಮ್ಗೆ. ನೋಟಿಸ್ ಕಳಿಸಿ ಮನೆಗೆ ಬಂದು ಆಗಲ್ಲ. ನಾನ್ ಸಿವಿಲ್ ಇದೆ. ಹೆಂಗ್ ಸಾಲ ಕೊಟ್ರಿ ಸರ್ ನೀವು? ನೋಡ್ದೆ ನಮ್ದು ತಪ್ಪಾಗಿ ಹೆಂಗ್ ಸಾಲ ಕೊಟ್ರಿ ನೀವು? ಸರ್ ನನ್ ಕೈಲಿ ಕಟ್ಟಕ್ ಆಗ್ತಲ್ಲ. ನಾನ್ 1 ತಿಂಗಳ ಕಂತು ಕಟ್ಲಿಕ್ಕೆ ಆಗಲ್ಲ. ನನ್ ಕೈಲಿ ಆಗ್ತಾನೆ ಇಲ್ಲ. ನಮ್ಮ ಪರಿಸ್ಥಿತಿ ಆಗಿದೆ. ಕಟ್ಟಕ್ ಆಗ್ತದೆ ನಮ್ಗೆ. ಎಷ್ಟು ತಿಂಗಳ ನಿಮ್ಗೆ ಕಟ್ಲಿಕ್ಕೆ ಆಗಲ್ಲ? ಅದನ್ನ ಬಂದ್ಕೊಡಿ. ಸರ್ ನಿಮ್ಗೆ ಏನಾಗುತ್ತೆ ಅವ್ರು ಪೊಲೀಸರು ಏನ್ ಸರ್ ನಿಮ್ಮಲ್ಲಿ ಏನಾಗುತ್ತೆ ಅದು ಮಾಡಿ ಹೋಗಿ. ಎಷ್ಟು ತಿಂಗಳ ಕಟ್ಲಿಕ್ಕೆ ಆಗಲ್ಲ ನಿಮ್ಗೆ? 1 ತಿಂಗಳ 2 ತಿಂಗಳ 3 ತಿಂಗಳ 4 ತಿಂಗಳ ನನ್ ಬರ್ಕೊಡಿ. ಅಷ್ಟು ತಿಂಗಳ ನಿಮ್ಗೆ ಅದನ್ನ. ಸರ್ ನನಗೆ ಪ್ರಾಬ್ಲಮ್ ಆಗಿದೆ. ನಾನು 34 ಸಾಲ ಪರಿಸ್ಥಿತಿ ಹಿಂಗ ಆಗಿದೆ. ಸರ್ ನಾನ್ ಯಾಕೆ ಬರ್ಕೊಳ್ಳಿ ಸರ್? ನಿಮ್ಗೆ ನೀವು ಲೋನ್ ಕೊಟ್ಟಿದ್ರೆ ಗೊತ್ತು ತಾನೆ ಸರ್. ನಿಮ್ಗೆ ಕೋರ್ಟ್ ಏನಿದೆ ನೋಟಿಸ್ ಏನೋ ತಗೊಂಡು ನೋಡಿ ಸಾಲ ಕೊಡ್ಬೇಕು. ಕೋರ್ಟ್ ಅದು ಬರಲಿಲ್ಲ ಸರ್. ನಮ್ಗೆ ಪರಿಸ್ಥಿತಿ ಆಗಲ್ಲ. ಬಡ್ಡಿ ಎಲ್ಲ ಜಾಸ್ತಿ ಆಯ್ತು. ಕೋರ್ಟ್ ಬರಲಿಲ್ಲ ಸಾಲ ಕೊಡ್ಲಿಕ್ಕೆ. ಕೋರ್ಟ್ ಬಂದ್ರೆ ಅಲ್ಲ ಕಷ್ಟ ಆಗಿರೋದು ಬಿಟ್ಬಿಟ್ಟು ಪರಿಸ್ಥಿತಿ ನಮ್ಮ ಮನೆ ಪರಿಸ್ಥಿತಿ ಹಾಳಾಗ ಮಟ್ಟಿ ಸಾಲ ತೊಂದ್ರೆ ಕೇಳ್ಕೊಳ್ರಿ. ಯಾರು ಬಲವಂತ ಸಾಲ ಕೊಟ್ಟಿಲ್ಲ. ಇವಾಗ ಕೊಟ್ಟರಂದ್ರೆ ನಿಮ್ಗೆ ಪ್ರೂಫ್ ಇದೆ ತಾನೆ? ಹೌದು. ನಿಮ್ಗೆ ಏನು ಕೋರ್ಟ್ ಇದೆ ಏನೋ ಮಾಡ್ಕೊಳ್ಳಿ ನೀವು. ಅಲ್ಲ ಕಷ್ಟ ಐತಾನೆ ಸರ್. ಕಷ್ಟ ಇದೆ ಸರ್. ಇವಾಗ ಕೋರ್ಟ್ ಇದೆ ಏನೋ ತಗೊಂಡ್ಬಿಟ್ಟಿದೆ ಅಂತ ನಿಮ್ಗೆ ಡಾಕ್ಯುಮೆಂಟ್ ಇದೆ ಸರ್. ನಿಮ್ಗೆ ಡಾಕ್ಯುಮೆಂಟ್ಸ್ ಇಲ್ಲ ಸರ್. ಸರ್ಕಾರದಿಂದ ಬೆಳೆ ಸಾಲ ತಗೊಂಡು ಅದು ಈ ವರ್ಷ ಬೆಳೆ ಆಗ್ಲಿಲ್ಲ, ನನಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಅದು ಸರ್ಕಾರ ಇಷ್ಟು ವರ್ಷ ನೋಡಿ ಮನ್ನಾ ಮಾಡ್ಕೊಡ್ತದೆ. ಮನ್ನಾ ಇದು ಸಂಘದ ಮನ್ನಾ ಆಗಲ್ಲ. ನೀವು ಅಲ್ಲೇ ಸಂಘದಲ್ಲಿ ಕೈ ಹಾಕಿದ್ರಿ ನೀವು. ರೈತ ಸಾಲ ಮನ್ನಾ ಸರ್. ರೈತರ ಸಾಲ ಬೆಳೆ ಸಾಲ ಮನ್ನಾ ಆಗ್ತದೆ. ಕಷ್ಟ ಇದೆ ನಿಮ್ಗೆ. ಕಷ್ಟ ಇದೆ. ಜೀವನ ಪೂರ್ತಿ ಹಿಂಗೆ ಇರ್ತದೆ ಅಂತ ಹೇಳಿ ಲೋನ್ ಕೊಟ್ಟಿರೋದು ಬ್ಯಾಂಕಿನ ನೋಟಿಸ್ ಬಲ್ಲಿ ಸರ್ ನಾ ಕೊಡ್ತೀನಿ. ನೋಟಿಸ್ ಕಳಿ ಸರ್. ಮನ್ನಾ ಮಾಡ್ತೀನಿ. ನಾವು ಬ್ಯಾಂಕಿನ ಸಂಘ ಕೊಟ್ಟಿದ್ದೀವಿ ಸರಿನಾ? ಬ್ಯಾಂಕಿನ ಸಂಘ ಕೊಟ್ಟದೆ. ಸಂಘದಿಂದ ನಿಮಗ್ ಕೊಟ್ಟಿರೋದು. ಬ್ಯಾಂಕಿನ ನೋಟಿಸ್ ಕಳಿಸಿ ಸರ್. ನೀವು ಬ್ಯಾಂಕಿನ ನೋಟಿಸ್ ಆಗ ಬಂದು ನೀವೇನ ಎಲ್ಲರಿಗೂ ಬರ್ಲಿ ಬಿಡಿ ಸರ್. ನೀವು ಪರಿಶೀಲನೆ ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಮ್ಗೆ ಪಿ.ಆರ್. ಕೆ ಪಾಂಡು ಇದು ಕೊಡಿ, ಎಲ್ಲಾನು ಕೊಡಿ. ಸೆಕೆಂಡ್ ಅಲ್ಲಿ ನಿಮ್ಗೆ ಅಮೌಂಟ್ ಕಟ್ಟಿಸ್ತೀನಿ. ಜಮೀನ್ ಮಾಡಿ ಕಟ್ಟಿಸ್ತೀನಿ ನಾನು. ಟಾರ್ಚರ್ ಕೊಟ್ರೆ ಇನ್ನೇನ್ ಮಾಡೋದು ಸರ್? ಈಗ ಟಾರ್ಚರ್ ಕೊಟ್ರೆ ನಾನೇ ಕಾಯ್ಬೇಕಲ್ಲಪ್ಪ. ಸರ್ ಇದರ 5 ಜನ ಬಂದು ನಮ್ಗೆ ನಿಮ್ಗೆ ಕಷ್ಟ ಇದೆ ಅಲ್ವಾ? ನಾವು ಬರ್ಬೇಕಾ ಬೇಡವಾ ಹೇಳಿ? ನನ್ ಪರಿಸ್ಥಿತಿ ಹಂಗಿದೆ. ನೀವು ಪೊಲೀಸರು ಟಾರ್ಚರ್ ಮಾಡಿ ಏನ್ ಮಾಡಕತ್ತು ನಾನು? ಏನ್ ಸರ್ ಆಗ್ತಾ ಇಲ್ಲ ಸರ್. ನಾನು 5 ಜನ ಸಾಲ ತಗೊಂಡಿನಿ. ನನ್ಗೆ ಗೊತ್ತಾಗ್ತಲ್ಲ. ಇವಾಗ ನೀವು ಬ್ಯಾಂಕ್ ಪಾಸ್ ಏನೋ ಕೊಡ್ಲಿ, ನಾನು ಕೋರ್ಟ್ ಇಂದ ನಾವು ನೋಟಿಸ್ ಕಳಿಸ್ತೀವಿ. ಎಂಜಾಯ್ ಮಾಡಕ್ಕಂತ ಕಷ್ಟ ಇದೆ ಅಲ್ವಾ? ಕಷ್ಟ ಇದೆ ಅಲ್ವಾ? 6 ತಿಂಗಳ ಕಂತು ಕಟ್ಲಿಕ್ಕೆ ಆಗಲ್ಲ ಸರ್. ನಾ ಸಾಯೋರು ಕಂತು ಕಟ್ಟಕ್ಕಾಗಲ್ಲ ಸರ್. ನನ್ನ ಪರಿಸ್ಥಿತಿ ಹಂಗಾದ. ನಾ ಸಾಯೋರಿಗೆ ನಿಮ್ ಸಾಲ ಅಲ್ಲದೆ 4 ಜನ ಸಾಲ ತಗೊಂಡಿದ್ದಾರೆ. ಹೌದು ಸರ್ ತಗೊಂಡಿ. ಪರಿಸ್ಥಿತಿ ಹಂಗಲ್ಲ. ಕಟ್ಟಕ್ಕಾಗ್ತಲ್ಲ. ನಿಮ್ ಕೋರ್ಟ್ ಏನಿದೆ ಅದ್ ಮಾಡ್ಕೊಂಡು ಹೋಗಿ ನೀವು. ಹಂಗಲ್ಲ ಸರ್. ಈಗ ನೀವು ಕೊಟ್ಟಿರೋ ಸಾಕ್ಷಿ ಇದಾವ. ಬ್ಯಾಂಕಿನ ನೋಟಿಸ್ ಕಳಿಸಿ ಕೋರ್ಟ್ಗೆ ಹಾಕಿ ನಾನು ವಿತಿನ್ ಸೆಕೆಂಡ್ ಅಲ್ಲಿ ನಿಮ್ಗೆ ಲೋನ್ ಕ್ಲಿಯರ್ ಮಾಡ್ಕೊಡ್ತೀನಿ. ಕಟ್ಟೋದ್ ಬೇಡ. ಜಮೀನ್ ಮಾಡ್ತೀನಿ ಆಗ.
ಇದೆಲ್ಲ ಬೇಡ ನಮ್ಗೆ. ಜಮೀನ್ ಮಾಡ್ತೀವಿ ಇವಾಗ ಕಟ್ತೀವಿ. ಇದೆಲ್ಲ ಸರಿ ಅದು ಕ್ರಮ ಅಲ್ಲ ಬಯಸ್ರೆ. ಏನ್ ಸರ್? ಮಹೇಶ್ ಸರಿ ಅದೇ ಸರಿ ಇಲ್ಲ ಸರ್, ಅದೇ ಸರಿ ಇಲ್ಲ ಸರ್. ಸಾಲ ತಗೊಂಡಿನ ಯಾಕೆ ಮಾತಾಡಲಿಲ್ಲ ಇದೆಲ್ಲ? ಏನ್ ಸರ್? ಆ ಪರಿಸ್ಥಿತಿ ಇರಲಿಲ್ಲ ಸರ್, ಈ ಪರಿಸ್ಥಿತಿ ಹಂಗಾಗಿದೆ. 5 ಬೆಳೆ ಒಂದ್ ಸಮ ಇದ್ದ, 5 ಬೆಳೆ ಒಂದ್ ಸಮ ಇದ್ದ. ವಾರ ಈಗ ಕಟ್ಕೊಂಡು ಹೋಗಿ 5 ಬೆಳೆ ಒಂದ್ ಸಮ ಇದ್ದ. ಇಲ್ಲ ತಾನೆ, ಒಂದ್ ದೊಡ್ಡದು ಒಂದ್ ಚಿಕ್ಕದು ಎಲ್ಲ ಇದೆಯಲ್ವಾ? ಹಾ, ಆಗ ಇದು ನೋಡಿ ತಾಳ್ಮೆ ಇರ್ಬೇಕು. ಕಷ್ಟ ಇದೆ ತಾನೆ. ತಾಳ್ಮೆ ಇರ್ಬೇಕು, ತಾಳ್ಮೆ ಇದೆ. ಇಲ್ಲ, ನೀವು ಕೋರ್ಟಿಂದ ಸರ್, ನೀವು ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ, PRQ ಬಾಂಡ್ ಕೊಡಿ, ಇನ್ಶೂರೆನ್ಸ್ ನಮ್ಗೆ ಸ್ಲಿಪ್ ಕೊಡಿ, ಎಲ್ಲ ಕೊಡಿ ನಮ್ಗೆ. ನಗು ಎಷ್ಟು ಬೇಕಾದ್ರೆ ನಗು, ಎಂಜಾಯ್ ನಗು ನಗು ಎಂಜಾಯ್. ನಗ್ತಾ ಇರು, ಈಗ ಅನ್ಯಾಯ ನಗ್ತಾ ಇರಪ್ಪ, ನಗ್ತಾ ಇರು, ಎಂಜಾಯ್ ಎಂಜಾಯ್. ಅನ್ಯಾಯ ಇರ್ಬೇಕು. ಸರಿನಾ? ಅನ್ಯಾಯ ಆಯ್ತಾ? ಏನ್ ಗೊತ್ತಾ? ಹೇಳಿದ್ರಲ್ಲ ಈಗ 7-8 ಜನ ನಾನು ಸಾಲ ತಗೊಂಡಿದ್ದೀನಿ, ಅದು ನನ್ಗೆ ಸಮಸ್ಯೆ ಆಗ್ತಾ ಇದೆ. ಕರೆಕ್ಟಾಗಿ ಆಯ್ತಾ? ಅಲ್ಲಿ ಸರ್ ಈಗ ಅದನ್ನೇ ನಾನು ಹೇಳ್ತಾ ಇರೋದು. ಸರ್ ಇವಾಗ ನನ್ನ ಏನಿದೆ ತಗೊಬನ್ನಿ. 7-8 ಜನ ನೀವು ತಗೊಂಡಿರ್ಬೋದು, ನಾವ್ ನಿಮ್ಮನ್ನ ಕೇಳಲ್ಲ. 7-8 ಜನ ಏನ್ ಹೆಸರಲ್ಲಿ ಐತೆ ಅವ್ರನ್ನ ಕೇಳ್ತೀವಿ. ಕೇಳ್ತೀನಿ, ನಾನು ಬರ್ತೀನಿ ನೋಡ್ರಿ, ನಾನೇ ವಾದ ಸರಿ, ಆಯ್ತು ಬಿಡಿ. ಈಗ ನಿಮ್ದು ನಿಮ್ದು ಟೈಮ್ ಬೇಕಲ್ಲ, ಅಂತ ಟೈಮ್ ಕೊಡುವ ನಿಮ್ಗೆ. ಆಯ್ತು ಕೊಡುವ, ಟೈಮ್ ಕೊಡುವ. ಈಗ ಅಲ್ಲಿಗೆ ಹೋಗೋಣ. ಯಾರ ಹೆಸರು ಸಾಲ ಇದೆ ಅವ್ರನ್ನ ಕೇಳ್ತೀವಿ ನಾವು. ನಾಡ್ರಿ ಸರ್, ಅಲ್ಲಿ ಬರ್ತೀನಿ ನಾವು. ಬನ್ನಿ, ಬನ್ನಿ. ಸರ್ ಸಂತೆ ಅಲ್ಲ, ನೀವ್ ಏನಿದೆ ಆಯ್ತು, ತಗೊಬನ್ನಿ. ಟೈಮ್ ತಗೊಳ್ಳಿ. ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ. ಆ ಕಂಪ್ನಿ ಆಧಾರ ಎಲ್ಲ ಪ್ರಯೋಜನ ಮಾತಾಡಿ ನಮ್ಗೆ. ಕುಮಾರ, ನಿಮ್ಮ ಸಮಸ್ಯೆ ನಮ್ ಸಮಸ್ಯೆ ಅಲ್ಲ ಸರ್. ಸರ್ 4 ಜನರ ಸಮಸ್ಯೆ ಎಲ್ಲ ಒಂದಿಗೆ ನಾವು 4 ಜನ ಅಷ್ಟೇ. 4 ಜನ ಅಷ್ಟೇ ಸರ್ ನಾವು. ಹೇಳಿ ಬಿಡಿ ಸರ್. ಸರ್ ಅವ್ರು ಕೋರ್ಟ್ ನೋಟಿಸ್ ಕಳಿಸಿ ಸರ್. ನೀವು ನಿಮ್ ಕೆಪಾಸಿಟಿ ಇಲ್ವಾ ಸರ್? ನಿಮ್ಗೆ ನೋಟಿಸ್ ಕಳಿಸಿ. ಮನೆಗೆ ಬಂದು ನೀವು ತಾಳ್ಮೆ ಮಾಡೋಕ್ಕಾಗಲ್ಲ. ನಾನು ತಂದು ಬಂದು ಕಿರುಕುಳ ಮಾಡ್ತಾರೆ ನಮ್ಗೆ ಸಾಲ ಕಟ್ಟಿ ಅಂದ್ಬಿಟ್ಟು. ಬ್ಯಾಂಕ್ ನಂಬರ್ ಏನ್ ಸರ್ ನೀವು? ಸಾಲ ಸರ್ ನೀವು ಸಾಲ ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಇಷ್ಟನ್ನ ಸಾಲ ಅದ, ಇಷ್ಟು ಕೊಡ್ಬೋದು, ಬಿಡ್ಬೇಕು. ನಮ್ಗೆ ಯೋಚನೆ ಮಾಡ್ಬೇಕು ನೀವು. ಸಿವಿಲ್ ಇದೆ, ಹೆಂಗ್ ಸಾಲ ಕೊಟ್ರಿ ಸರ್ ನೀವು? ನೋಡ್ದೆ ನಮ್ದೇ ತಪ್ಪಾಗಿ ಹೋಯ್ತು. ಹೆಂಗ್ ಸಾಲ ಕೊಟ್ರಿ ನೀವು? ಇದೆಲ್ಲ ಮಾಡ್ತಿರಲ್ಲ ನಮ್ ಸಿಬಿಲ್ಗೆ ಆಡ್ ಆಯ್ತಿದ್ದ ಸಿವಿಲ್ ಇದೆ ಕೊಡ್ರಿ, ತಗೊಂಡೋಗಿ ನೀವು. ನಿಮ್ಗೆ ಏನ್ ಬೇಕಾ ತಗೊಂಡೋಗಿ ನೀವು. ಓಪನ್ ಮಾಡಿದ್ರು ಬೇಡ ಬಿಡಿ ಸರ್, ಸಿಗದ ಬೇಡ ನೀವು. ಸಿಗದ ಬೇಡ ಬಿಡಿ. ಅಲ್ಲಿ ಏನಾಗುತ್ತೆ ಅಕೌಂಟ್ ಓಪನ್ ಮಾಡಿದ್ರು ಮಾತ್ರ ಮಾಡಿ. ನಾವು ಕಟ್ಟಿಲ್ಲ. ಬ್ಯಾಂಕ್